ಗಾರ್ಡ್ ಮತ್ತು ರೋಟರಿ ಕ್ಲಬ್ ಮೂಡುಬಿದಿರೆಯ ಆಶ್ರಯದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 143ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಏಕತಾ ಓಟವನ್ನು ಏರ್ಪಡಿಸಲಾಗಿತ್ತು. ಪಣಂಬೂರು ಬೀಚ್ನಲ್ಲಿ ಆರಂಭಗೊಂಡ ಏಕತಾ ಓಟಕ್ಕೆ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ ಅಂಡ್ ಸ್ಪಾದ ಪ್ರವರ್ತಕರಾದ ಎಲ್ ಗೋಯಲ್ ಅವರು ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ದಾರ್ ಪಟೇಲ್ ಅವರು ಉಕ್ಕಿನ ಮನುಷ್ಯ ಎಂದೇ ಕರೆಸಿಕೊಂಡವರು. ಅವರು ಭಾರತದ ಸುಮಾರು 500ಕ್ಕೂ ಅಧಿಕ ಸಂಸ್ಥಾನಗಳನ್ನು ವಿಲೀನಗೊಳಿಸಿದ್ದರು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್. Sardar Patel, as you all know, was the first Deputy Prime Minister and the Home Minister of India. He was the person who was termed as the Iron Man of India. He, with his own efforts, merged more than 500 princely states in the Republic of India. Today we are also celebrating the death anniversary of Mrs. Indira Gandhi, the former Prime Minister of India, who sacrificed her life for this nation. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಕೋಸ್ಟ್ ಗಾರ್ಡ್ನ ಕಮಾಂಡರ್ ಡಿಐಜಿ ಎಸ್ಎಸ್ ದಾಸಿಲಾ ಅವರು ಭಾರತದ ಚರಿತ್ರೆಗೆ ಸರ್ದಾರ್ ಪಟೇಲ್ ಅವರು ನೀಡಿದ ಕೊಡುಗೆಯನ್ನ ಸ್ಮರಿಸಿಕೊಂಡರು. ಓಟದ ನಂತರ ಕಮಾಂಡೆಂಟ್ ಸತ್ಯವ ಸಿಂಗ್ರಿಂದ ಏಕತಾ ಓಟದ ಪ್ರತಿಜ್ಞೆಯನ್ನ ಬೋಧಿಸಲಾಯಿತು. ರೋಟರಿ ಕ್ಲಬ್ ಮೂಡುಬಿದಿರೆಯ ಅಧ್ಯಕ್ಷರಾದ ಡಾ ರಮೇಶ್, ಕಮಾಂಡರ್ ದಾಸಿಲಾ ಹಾಗೂ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಓಟದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭ ರೋಟರಿ ಕ್ಲಬ್ ಮೂಡುಬಿದಿರೆಯ ಕಾರ್ಯದರ್ಶಿ ರೋಟೇರಿಯನ್ ಸಿಎಚ್ ಗಫೂರ್, ರೋಟೇರಿಯನ್ ಡಾ ಮುರಳೀಕೃಷ್ಣ, ರೋಟೇರಿಯನ್ ನಾಗರಾಜ್, ರೋಟೇರಿಯನ್ ಸಂತೋಷ್, ಕೋಸ್ಟ್ ಗಾರ್ಡ್ನ ಕಮಾಂಡೆಂಟ್ ದೀಪಿಕಾ ಧಿಮಾನ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಮಂಗಳೂರು.